ಪಕ್ಷದ ಆದೇಶವನ್ನು ಉಲ್ಲಂಘಿಸಿ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿರುವ ಮಾಜಿ ಶಾಸಕ ರಘುಪತಿ ಭಟ್ ವಿರುದ್ಧ ಇದೀಗ ಮಾಜಿ ಸಚಿವ ಪ್ರಸ್ತುತ ಬಿಜೆಪಿ ಪಕ್ಷದಲ್ಲಿ ನಾಯಕನಾಗಿ ಗುರುತಿಸಿಕೊಂಡಿರುವ ಪ್ರಮೋದ್ ಮಧ್ವರಾಜ್ ಟೀಕೆ ಮಾಡಿದ್ದಾರೆ. ಅವರು ಉಡುಪಿಯಲ್ಲಿ ನಡೆದ ನೈಋತ್ಯ ಪದವೀಧರ ಕ್ಷೇತ್ರ ಪ್ರಚಾರ ಸಭೆಯಲ್ಲಿ ಭಾಷಣ ಮಾಡಿದರು. ಬಿಜೆಪಿ ನಾಯಕರ ಕಾಲೆಳೆಯುತ್ತಲೇ ಕಾರ್ಯಕರ್ತರಿಗೆ ಪಕ್ಷ ನಿಷ್ಠೆಯ ಪಾಠ ಮಾಡಿದ ಪ್ರಮೋದ್ ಮಧ್ವರಾಜ್, ಕಾಂಗ್ರೆಸ್ನಲ್ಲಿ ಸಚಿವನಾಗಿದ್ದಾಗ ನಾನು ಅನೇಕ ಬಿಜೆಪಿ ಕಾರ್ಯಕರ್ತರಿಗೆ ಸಹಾಯ ಮಾಡಿದ್ದೆ. ಸಹಾಯ ಪಡೆದವರು ಚುನಾವಣೆಗೆ ಬಂದಾಗ ನನ್ನನ್ನು ಸೋಲಿಸಿದ್ರು. ನನ್ನನ್ನು ಸೋಲಿಸುವಲ್ಲಿ ಆಗಿನ ಬಿಜೆಪಿ ಕಾರ್ಯಕರ್ತರದ್ದೇ ಎತ್ತಿದ ಕೈ. ಬಿಜೆಪಿ ಕಾರ್ಯಕರ್ತರು ಅಂದು ನನ್ನನ್ನ ಸೋಲಿಸಿದ್ರು ಎಂದು ಬೇಸರವಿಲ್ಲ. ಬಿಜೆಪಿ ಕಾರ್ಯಕರ್ತರ ಪಕ್ಷ ನಿಷ್ಠೆ ನೋಡಿ ನಾನು ಬಿಜೆಪಿ ಸೇರಿದ್ದೆ. ನಾನು ರಘುಪತಿ ಭಟ್ರ ಆಹ್ವಾನದ ಮೇರೆಗೆ ಬಂದೆ. ಈಗ ರಘುಪತಿ ಭಟ್ರು ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಎಂದು ವ್ಯಂಗ್ಯ ಮಾಡಿದ್ದಾರೆ. ಭಾಷಣದ ಮಧ್ಯೆ ಕೋಟ ಶ್ರೀನಿವಾಸ ಪೂಜಾರಿ ಕಾಲೆಳೆದ ಪ್ರಮೋದ್ ಮಧ್ವರಾಜ್, ಕೋಟ ಶ್ರೀನಿವಾಸ ಪೂಜಾರಿಯಷ್ಟು ಅನುಭವ ನರೇಂದ್ರ ಮೋದಿ ಅವರಿಗೆ ಗುಜರಾತ್ ಮುಖ್ಯಮಂತ್ರಿ ಆಗುವಾಗ ಇರಲಿಲ್ಲ ಎಂದರು. ನರೇಂದ್ರ ಮೋದಿ ಅವರು ಗುಜರಾತ್ ಬಿಟ್ಟು ಹೋಗಬೇಕು ಎಂದು ಪಕ್ಷ ಹೇಳಿದಾಗ ಯಾವುದೇ ಆಕ್ಷೇಪ ವ್ಯಕ್ತಪಡಿಸದೆ ಹೋದ್ರು. ಪಕ್ಷ ಮುಖ್ಯಮಂತ್ರಿ ಆಗಬೇಕು ಎಂದು ಹೇಳಿದಾಗ ಬಂದು ಅಧಿಕಾರ ಸ್ವೀಕರಿಸಿದ್ರು. ಅಂದು ನರೇಂದ್ರ ಮೋದಿ ಅವರು ರಘುಪತಿ ಭಟ್ರಂತೆ ಪಕ್ಷ ಬಿಟ್ಟು ಹೋಗಿದ್ರೆ ಇಂದು ಪ್ರಧಾನಿಯಾಗುತ್ತಿದ್ರೆ ಎಂದು ಪ್ರಶ್ನಿಸಿದ್ರು. ರಾಜಕಾರಣದಲ್ಲಿ ಸಂಯಮ ಇರಬೇಕು, ಅವಮಾನವನ್ನ ಎದುರಿಸಬೇಕು. ನಾನು 2 ವರ್ಷ ಆಯ್ತು ಬಿಜೆಪಿ ಸೇರಿ, ನನಗೆ ಎಲ್ಲವೂ ಸನ್ಮಾನವೇ ಸಿಕ್ಕಿದೆ ಬಿಜೆಪಿಯಲ್ಲಿ ಎಂದು ನಾನು ಹೇಳುವುದಿಲ್ಲ. ನನಗೆ ಅವಮಾನಗಳು ಕೂಡ ಆಗಿದೆ ಎಂದರು. ಅನೇಕ ಭಾರತೀಯ ಜನತಾ ಪಕ್ಷದವರಿಗೆ ನನ್ನಿಂದ ಅಲ್ಪ ಸ್ವಲ್ಪ ಸಹಾಯ ಆಗಿರ್ಬೋದು. ಆದರೆ ಸಹಾಯ ಆದರೂ ಕೂಡ ಚುನಾವಣೆ ಬಂದಾಗ ಸಂಪೂರ್ಣವಾಗಿ ನನ್ನನ್ನು ಮರೆತು ಬಿಟ್ಟು ನನ್ನನ್ನು ಸೋಲಿಸುವಲ್ಲಿ ಎತ್ತಿದ ಕೈಯಿಂದ ತೋರಿಸಿದವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು. ನನ್ನನ್ನು ಸೋಲಿಸಿದ ನಂತರ ನನಗೆ ಬೇಸರ ಇಲ್ಲ, ನಿಮ್ಮ ಪಕ್ಷ ನಿಷ್ಠೆಗೆ ಎಷ್ಟು ಎಂಬುದನ್ನು ನೋಡಿ ನಾನಿವತ್ತು ಭಾರತೀಯ ಜನತಾ ಪಕ್ಷಕ್ಕೆ ರಘುಪತಿ ಭಟ್ರ ಆಹ್ವಾನದ ಮೇರೆಗೆ ಬಂದಿದ್ದೇನೆ. ರಘುಪತಿ ಭಟ್ರಿಗೆ ನನ್ನನ್ನು ಇಲ್ಲಿ ಬಿಟ್ಟು ಇವರೆಲ್ಲ ಇದ್ದಾರೆ ನನ್ನ ಜೊತೆ ಅಂತ ಭಾವಿಸ್ತೇನೆ. ನಾನು ಬಿಟ್ಟು ಹೋಗಿ ಭಾರತೀಯ ಜನತಾ ಪಕ್ಷ ಎಂಥ ಪಕ್ಷ ಅಂತ ಕೇಳಿದ್ರೆ, ನರೇಂದ್ರ ಮೋದಿ ಅವರು ಗುಜರಾತಿನಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿದ್ದರು. 2099-2000 ಇಸ್ವಿಯ ಸಂದರ್ಭದಲ್ಲಿ 24 ವರ್ಷದ ಕೆಳಗೆ. ಆಗ ಗುಜರಾತಿನ ಬಿಜೆಪಿ ಮುಖ್ಯಮಂತ್ರಿಗಳಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಮನಸ್ತಾಪ ಉಂಟಾಯಿತು. ಪಕ್ಷ ಹೇಳಿದ್ದು ನರೇಂದ್ರ ಮೋದಿ ಅವರಿಗೆ, ನೀವು ಗುಜರಾತನ್ನೇ ಬಿಟ್ಟು ಹೋಗಬೇಕು, ಬೇರೆ ಕಡೆ ನಾವು ಬೇರೆ ರಾಜ್ಯದಲ್ಲಿ ನಿಮಗೆ ಕೆಲಸ ಕೊಡ್ತೀವಿ ಅಂತ ಅಲ್ಲಿಂದ ಎತ್ತಂಗಡಿ ಮಾಡಿದರು. ನರೇಂದ್ರ ಮೋದಿ ಅವರು ಚಕಾರವನ್ನು ಎತ್ತದೆ, ಮಾತನ್ನು ಎತ್ತದೆ, ತನ್ನ ಕರ್ಮಭೂಮಿಯಾದಂಥ ಗುಜರಾತನ್ನು ಬಿಟ್ಟು ಬೇರೆ ರಾಜ್ಯದಲ್ಲಿ ಅವರಿಗೆ ವಹಿಸಿಕೊಟ್ಟಂಥ ಕೆಲಸವನ್ನು 2 ವರ್ಷದ ಕಾಲ ಮಾಡ್ತಾರೆ. ರಾಜ್ಯದಿಂದಲೇ ಉಚ್ಚಾಟನೆ ಮಾಡಿದ ರೀತಿಯಲ್ಲಿ ಅವರನ್ನು ಬೇರೆ ಕಡೆಗೆ ಕಳಿಸುವಂಥ ವ್ಯವಸ್ಥೆ ಆದಾಗ 2 ವರ್ಷದಲ್ಲಿ ಪ್ರಧಾನಮಂತ್ರಿ ವಾಜಪೇಯಿ ಅವರು ನರೇಂದ್ರ ಮೋದಿ ಅವರನ್ನು ಕರೆಸಿ ಹೇಳ್ತಾರೆ, ನಾಳೆಯ ದಿವಸ ನೀವು ಗುಜರಾತಿಗೆ ಹೋಗಿ ಮುಖ್ಯಮಂತ್ರಿ ಆಗಬೇಕು ಅಂತ. ನಿನ್ನೆ ವಾಜಪೇಯಿ ಅವರು ನಿಮ್ಮನ್ನು ಏನೋ ಜವಾಬ್ದಾರಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ಇಲ್ಲ ಅಂತ ಹೇಳಬೇಡಿ, ಪಕ್ಷ ಕೊಟ್ಟ ಸೂಚನೆಯನ್ನು ನೀವು ಒಪ್ಪಲೇಬೇಕು ಅಂತ ಹೇಳಿದ ಮೇಲೆ ನರೇಂದ್ರ ಮೋದಿ ಗುಜರಾತಿಗೆ ಬಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮುಖ್ಯಮಂತ್ರಿಯಾಗಿ ಪ್ರಥಮ ಬಾರಿಗೆ ಗುಜರಾತಿನ ಅಸೆಂಬ್ಲಿಯನ್ನು ಪ್ರವೇಶ ಮಾಡ್ತಾರೆ. ಒಂದು ವೇಳೆ ನರೇಂದ್ರ ಮೋದಿ ಅವರು ರಘುಪತಿ ಭಟ್ರ ಥರ 2 ವರ್ಷ ನನ್ನ ರಾಜ್ಯದಿಂದ ಹೊರಗೆ ಹಾಕಿದ್ರು, ಅದು ಮಾಡಿದ್ರು, ಅನ್ಯಾಯ ಮಾಡಿದ್ರು, ಅದು ಮಾಡಿದ್ರು ಅಂತ ಹೇಳಿದರೆ ಇವತ್ತು ನರೇಂದ್ರ ಮೋದಿ ಅವರ ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯನಾ? ರಾಜಕಾರಣದಲ್ಲಿ ಸಂಯಮ ಇರಬೇಕು, ಅವಮಾನವನ್ನು ಎದುರಿಸುವಂಥದ್ದು ಇರಬೇಕು. ನಾನು 2 ವರ್ಷ ಆಯಿತು ಬಿಜೆಪಿಗೆ ಬಂದು, ನನಗೆ ಎಲ್ಲ ಸನ್ಮಾನವೇ ಸಿಕ್ಕಿದೆ ಅಂತ ನಾನು ಹೇಳೋದಿಲ್ಲ. ನನಗೆ ಅವಮಾನಗಳು ಕೂಡ ಆಗಿದೆ, ಅದನ್ನು ಸಹಿಸಿಕೊಳ್ಬೇಕು. ನಾವು ಅವಮಾನವನ್ನು ಅಧಿಕಾರದಿಂದ ನಮ್ಮನ್ನು ದೂರ ಇಡುವಂತಹ ಸಂದರ್ಭದಲ್ಲಿ ಅದನ್ನೆಲ್ಲ ನಾವು ಸಹಿಸಿಕೊಳ್ಳದಿದ್ದರೆ ನಾವು ಎಂಥ ಕಾರ್ಯಕರ್ತರಾಗಲಿಕ್ಕೆ ಸಾಧ್ಯ?